ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಓಪನಿಂಗ್ ಇದೆಯಲ್ಲ, ಯಾಕಂದರೆ ನಾನು ನನ್ನ ಮಾರ್ನಿಂಗ್ ರುಟೀನ್ನ ತೋರಿಸ್ತಾ ಇದ್ದೀನಿ. ಮಾರ್ನಿಂಗ್ ರುಟೀನ್ ಜೊತೆಗೆ ನನ್ನ ಸ್ಕಿನ್ ಕೇರ್ ರುಟೀನ್ ಏನು, ನಾನು ಏನು ಮಾಡ್ತೀನಿ ಪ್ರತಿದಿನ, ನಿತ್ಯವಾದಂಥ ಸ್ಕಿನ್ ಕೇರ್ ರುಟೀನ್ ಏನು ಅಂತಲೂ ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆ ಏಳೋದು ಸಾಮಾನ್ಯವಾಗಿ 8 ಗಂಟೆಗೆ, ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ನಾನು. ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾರ್ಯಾರು ಎಷ್ಟೆಷ್ಟು ಬೇಗ ಎದ್ದೇಳ್ತೀರಿ ಅನ್ನೋದು. ಅಲಾರ್ಮ್ನ ನಾನು 7 ಗಂಟೆಗೆ ಇಡ್ತೀನಿ. ಸೊ 7 ಗಂಟೆಗೆ ಅಲಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಇದು ಮಾಡೇ ಮಾಡ್ತೀವಲ್ಲ ನಾವು, ಅಲಾರ್ಮ್ ಆಗಿದ ತಕ್ಷಣ ಆಫ್ ಮಾಡ್ತೀವಿ, ಇಲ್ಲಾಂದರೆ 5 ನಿಮಿಷ ಆದಮೇಲೆ ಆಗೋದಕ್ಕಂತ ಇಡ್ತೀವಿ. ನಾನು ಆ ಥರ ಮಾಡಿ ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಎದ್ದು ನಿಮ್ಮೆಲ್ಲರ ಪ್ರೀತಿಯ ಕಾಮೆಂಟ್ಸ್, ವಿಶಸ್ನ ನೋಡ್ತೀನಿ ಇನ್ಸ್ಟಾಗ್ರಾಮ್ ಹಾಗೆಯೇ ಯೂಟ್ಯೂಬ್ನಲ್ಲಿ. ಮೆಸೇಜಸ್ ನೋಡ್ತಾ, ಕಾಮೆಂಟ್ಸ್ ನೋಡ್ತಾ ಅದಕ್ಕೆಲ್ಲ ರಿಪ್ಲೈ ಮಾಡ್ತೀನಿ. ಹಾಗೆಯೇ ಯಾರ್ದಾದ್ರೂ ಯೂಟ್ಯೂಬ್ ವೀಡಿಯೋಸ್ ಇದ್ದರೆ ನೋಡ್ತೀನಿ, ಏನು ಕಾನ್ಸೆಪ್ಟ್ ಹಾಕಿದ್ದಾರೆ ಇವರು. ಆ್ಯಂಡ್ ಆ ಥರ ಟೈಮ್ ಪಾಸ್ ಮಾಡೋ ಅಷ್ಟರಲ್ಲಿ ನಮ್ಮಮ್ಮ ಬರ್ತಾರೆ ನನ್ನ ಎದ್ದೇಳಿಸೋದಕ್ಕೆ. ನಾನು ಎದ್ದೇಳೋ ಅಷ್ಟರಲ್ಲಿ ನಮ್ಮ ಅಮ್ಮ ಅಡುಗೆ ಎಲ್ಲ ಮಾಡಿ ಆಲ್ಮೋಸ್ಟ್ ರೆಡಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇವತ್ತಿಗೆ ಇಡ್ಲಿ ಸಾಂಬಾರು. ಬೆಳಗ್ಗೆದ್ದು ಫಸ್ಟ್ ಕೆಲಸ ವಾಶ್ರೂಮ್ಗೆ ಹೋಗೋದು, ಅದಾದ ಮೇಲೆ ಹಲ್ಲುಜ್ಜೋದು. ಸೊ ಅಮ್ಮನ ಮನೆಯಲ್ಲಿ ಅವ್ರು ಯೂಸ್ ಮಾಡೋದು ಪತಾಂಜಲಿ ಅವರ ಟೂತ್ಪೇಸ್ಟ್, ಇಲ್ಲಾಂದರೆ ನಾನು ಯೂಶ್ವಲಿ ಸೆನ್ಸೊಡೈನ್ ಇಷ್ಟಪಡ್ತೀನಿ. ಸೊ ಬ್ರಷಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಬಿಸಿ ಬಿಸಿ ನೀರು ಕುಡಿತೀನಿ. ಈ ನೀರಿಗೆ ಸ್ವಲ್ಪ ಶುಂಠಿ, ಹನಿ, ಆಮೇಲೆ ಜೀರಿಗೆ, ಅರಿಶಿನ, ಲೆಮನ್ ಇದೆಲ್ಲ ಹಾಕ್ತಾರೆ ಅಮ್ಮ. ಬಿಸಿ ನೀರು 1 ಲೋಟ ಈ ಥರದ್ದು ಕುಡಿದ್ಮೇಲೆ ಅದ್ರ ಜೊತೆಗೆ ಬಾದಾಮ್ ಇರ್ತಾರೆ ಪ್ರತಿದಿನ. ಸೊ ಇದನ್ನು ತಿಂತೀನಿ. ಇಲ್ಲಿ ಕಿಚನಲ್ಲಿ ಕೂತು ತಿಂತಾ ಇರ್ತೀನಿ. ಅಮ್ಮ ಅಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ ಸ್ವಲ್ಪ ಹೊತ್ತು. ಅಮ್ಮ ಮಗಳು ಏನಾದರೂ ವಿಷಯ ಇದ್ದೇ ಇರುತ್ತಲ್ಲ ಮಾತಾಡೋದಕ್ಕೆ. ಸೊ ಹಾಗೆ ಸುಮ್ಮನೆ ಚಾಟಿಂಗ್ ಮಾಡ್ತಾ ಇರ್ತೀವಿ. ಬೆಳಿಗ್ಗೆ ಎದ್ದಿದ ತಕ್ಷಣ ನನಗೆ ಅಷ್ಟೊಂದು ಫ್ರೆಶ್ ಆಗಿರೋ ಮೂಡ್ ಇರಲ್ಲ, ಒಂದು ಸ್ವಲ್ಪ ಹೊತ್ತು ಬೇಕು. ಅದಾದಮೇಲೆ ಎನರ್ಜಿ ಫುಲ್ಲಾಗಿ ಬೂಸ್ಟ್ ಆಗಿರುತ್ತೆ. ಯೂಶ್ವಲಿ ನಾನು ರಾತ್ರಿಯೇ ಎಣ್ಣೆ ಹಚ್ಚೋದಕ್ಕೆ ಇಷ್ಟಪಡ್ತೀನಿ, ಬಟ್ ಹಿಂದಿನ ದಿನ ರಾತ್ರಿ ಎಣ್ಣೆ ಹಾಕೋದಕ್ಕೆ ಮರ್ತೋಯ್ತು. ಸೊ ಅದೇ ದಿನ ಅಮ್ಮನಿಗೆ ಹೇಳಿದೆ ಎಣ್ಣೆ ಹಾಕಿ, ಯಾಕಂದರೆ ಸ್ನಾನ ಮಾಡೋದಕ್ಕೆ ಇನ್ನೂ 2 hours ಟೈಮ್ ಇರುತ್ತಲ್ಲ ಸಾಕು ಅಂತ. ಯೂಶ್ವಲಿ ನಾನು ಹೋಮ್ ಮೇಡ್ ಆಯಿಲ್ ಹಾಕ್ತೀನಿ. ಆ ವಿಡಿಯೋ ಯಾವುದು ನನ್ನ ಹೇರ್ ಕೇರ್ ಸೀಕ್ರೆಟಲ್ಲಿ ತೋರಿಸಿದ್ದೀನಿ ನಿಮಗೆ. ಸೊ ಮಿಸ್ ಮಾಡಿದೆ ಅದನ್ನು ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಇವಾಗ ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು ಮಾಮಾಅರ್ತ್ ಅವರ ಆನಿಯನ್ ಹೇರ್ ಆಯಿಲ್. ಇದು ಅಂತೂ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಈ ಪ್ರಾಡಕ್ಟ್. ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನನ್ನ ಪರ್ಸ್ನಲ್ ಒಪಿನಿಯನ್. ಹಾಗೆಯೇ ಅದಾಗಿದ ತಕ್ಷಣ ಎಣ್ಣೆ ಎಲ್ಲ ಹಚ್ಚಿದ್ರು ಅಮ್ಮ. ಇನ್ನೇನೋ ನಾನು ರೆಸ್ಟ್ ಮಾಡಬೇಕಲ್ವಾ, ಅಮ್ಮನ ಮನೆಯಲ್ಲಿ ಬಂದಾಗ ತುಂಬಾ ರಿಲ್ಯಾಕ್ಸಿಂಗ್ ಟೈಮ್ ಆಗಿರುತ್ತೆ ನನಗೆ. ಬೆಳಗ್ಗೆ ಎದ್ದು ಈ ಕೆಲಸ ಎಲ್ಲ ಆದಮೇಲೆ ಚಿಕ್ಕ ಪುಟ್ಟದು ನಾನು ಎಡಿಟಿಂಗ್ ಮಾಡೋದಾಗ ಕೂತಿರ್ತೀನಿ. ಯಾಕಂದರೆ ಅಮ್ಮ ಎಣ್ಣೆ ಹಾಕಿದ್ದಾರೆ, ಇನ್ನೂ 2 hours ಇದೆಯಲ್ವ ಟೈಮ್ ನನಗೆ. ಹಾಗೆಯೇ ಇದು ಸಂಡೇ ಆಗಿತ್ತು ಈ ದಿನ. ಸೊ ಜಿಮ್ ಬೇರೆ ಇರಲಿಲ್ಲ. ಬೇರೆ ದಿನ ಆದರೆ ಸ್ವಲ್ಪ ಎಡಿಟಿಂಗ್ ಮಾಡಿ ಆಮೇಲೆ ಜಿಮ್ಗೆ ಹೋಗ್ತೀನಿ ನಾನು. ಬಟ್ ಇವತ್ತು ರಿಲ್ಯಾಕ್ಸಿಂಗ್ ಸಂಡೇ, ಜಿಮ್ಗೂ ರಜಾ. ನನಗೆ ಬೇಗ ಹಸುವಾಗಲ್ಲ. ಅಪ್ಪ ಅಮ್ಮ ಬೇಗ ತಿಂಡಿ ತಿಂತಾರೆ 9 ಗಂಟೆಗೆ. ಬಟ್ ನಾನು 10 ಗಂಟೆ ಅಷ್ಟರಲ್ಲಿ ಕಿಚನಿಗೆ ಮತ್ತೆ ಹೋಗ್ತೀನಿ. ಡೈನಿಂಗ್ ಏರಿಯಾದಲ್ಲಿ ಕೂತು ನಾನು ತಿಂಡಿ ತಿಂತೀನಿ. ಇಡ್ಲಿ ಸಾಂಬಾರು ಅಂತ ಹೇಳಿದ್ನಲ್ಲ, ಅದನ್ನು ತಿಂತಾಯಿದ್ದೀನಿ. ನನಗಂತೂ ತುಂಬಾ ಇಷ್ಟ ಇಡ್ಲಿ ಸಾಂಬಾರು ಅಂದರೆ. ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಹಾಕಿರ್ತಾರಲ್ಲ, ನನಗೆ ತುಂಬಾ ಇಷ್ಟ. ಪಕ್ಕದಲ್ಲಿ ಮೊಬೈಲಲ್ಲಿ ಒಂದು ಅಬ್ಸರ್ವ್ ಮಾಡಿ ಕ್ಯಾಂಡಿ ಕ್ರಷ್ ಆಟ ಇರುತ್ತೆ, ಯಾಕಂದರೆ ಅದನ್ನು ಆಟಾಡ್ತಾ ತಿಂಡಿ ತಿಂತಾ ಇರ್ತೀನಿ. ಅದಾದಮೇಲೆ ಇನ್ನೇನು ಸ್ನಾನಕ್ಕೆ ಸ್ವಲ್ಪ ಹೊತ್ತಿನಲ್ಲಿ ರೆಡಿ ಆಗಬೇಕಲ್ವಾ. ಸೊ ಬಟ್ಟೆ ಯಾವ್ದು ಅಂತ ಆಯ್ಕೆ ಮಾಡ್ತೀನಿ. ವಿಡಿಯೋ ಇಲ್ಲಿಗೆ ಮುಗಿಯಲ್ಲ, ಬಿಕಾಸ್ ದ ಮೇನ್ ಪಾರ್ಟ್ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಏನು ಅಂತ ತೋರಿಸೋದಕ್ಕೆ ಮಾಡಿರುವಂಥ ವಿಡಿಯೋ. ಸೊ ಮಿಸ್ ಮಾಡಿದೆ, ಇನ್ನು ಸ್ವಲ್ಪ ಹೊತ್ತಿನಲ್ಲೇ ತೋರಿಸ್ತೀನಿ ನನ್ನ ಸ್ಕಿನ್ ಕೇರ್ ರುಟೀನ್. ಸ್ನಾನ ಆದಮೇಲೂ ಸ್ವಲ್ಪ ಹೊತ್ತು ಬಂದು ಈ ಥರ ಎಡಿಟಿಂಗಿಗೆ ಕೂತ್ಕೊಂಡಿರ್ತೀನಿ ನಾನು. ಬಟ್ ಇದು ಸ್ನಾನ ಮುಂಚೆ ಕ್ಲಿಪ್ಪಿಂಗೆ ಬಂದುಬಿಡ್ತು. ಬಟ್ ನಾನು ಲಿಪ್ ಬಾಮು ಹಚ್ತೀನಿ ಆವಾಗ ಬೇಕು, ಸ್ಕಿನ್ ಡ್ರೈ ಆಗಬಾರ್ದು ಅಂತ, ಹೈಡ್ರೇಟ್ ಆಗಿದ್ದರೆ ಯಾವಾಗಲೂ ಒಳ್ಳೆಯದು ಅಂತ.
ಸ್ನಾನ ಆದಮೇಲೆ ಒಂದು ಸ್ವಲ್ಪ ಹೊತ್ತಿನಲ್ಲಿ ನಾನು ಫ್ರೂಟ್ಸ್ ತಿಂತೀನಿ. ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ. ಸೊ ದಿನಕ್ಕೊಂದು 3 ಸತಿ ಆದರೂ ಈ ಥರ ಬೌಲಲ್ಲಿ ಫ್ರೂಟ್ಸ್ ತಿಂತೀನಿ. ತುಂಬ ದಿನದಿಂದ ನಿಮ್ಮ ಪ್ರಶ್ನೆ ಆಗಿತ್ತು ನನ್ನ ಡೈಲಿ ಸ್ಕಿನ್ ಕೇರ್ ರುಟೀನ್ ಏನು ಅಂತ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಬೇರ್ ಫೇಸ್. ನಾನು ಬೆಳಿಗ್ಗೆ ಏನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಬಟ್ ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ವಿಡಿಯೋ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅದು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್. ಸ್ನಾನ ಮಾಡಿ ಬಂದಿರೋದಷ್ಟೇ. ಸೊ ಆದಷ್ಟು ಕೂದಲನ್ನು ಡ್ರೈ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಸೊ ಇನ್ನು ಡ್ರೈ ಆಗಿಲ್ಲ. ಅದು ಮನೆಯಲ್ಲಿ ಇರಬೇಕಾದ್ರೆ ನಾನು ನ್ಯಾಚುರಲ್ ಆಗಿ ಡ್ರೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬ್ಲೋ ಡ್ರೈಯರ್ ಯೂಸ್ ಮಾಡಲ್ಲ. ಎನಿವೇಸ್, ಸೊ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀಟಾಗಿ ಎಲ್ಲ ಟೈ ಅಪ್ ಮಾಡ್ತೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ಟೀನೇಜರ್ಸ್ಗೆ ಬೇಕಾಗಿರುವಂಥ ಸ್ಕಿನ್ ಕೇರ್ ಕೂಡ ಹೇಳ್ತೀನಿ. ಎಷ್ಟು ಜನ ಟೀನೇಜರ್ಸ್ ಕಾಮೆಂಟ್ ಮಾಡ್ತಾ ಇದ್ದೀರಾ. ಕೆಲವರು ಪ್ರತಿಯೊಂದು ವಿಡಿಯೋದಲ್ಲಿ ಸೇಮ್ ಕಾಮೆಂಟ್ ಮಾಡಿ ಹೇಳ್ತಾರೆ, ಎಷ್ಟು ಸತಿ ಹೇಳೋದು ನೀವು, ಯಾಕೆ ನಮಗೆ ತೋರಿಸಲ್ಲ, ಪ್ಲೀಸ್ ತೋರಿಸಿ ಅನ್ನೋದು. ಸೊ ನಿಮಗೂ ಹೇಳ್ತೀನಿ ಇವತ್ತು. ಸೊ ಫಸ್ಟ್ ಆಫ್ ಆಲ್ ನಾನು ಫೇಸ್ ವಾಶ್ ಮಾಡೇ ಮಾಡ್ತೀನಿ. ಅದು ವೆರಿ ಇಂಪಾರ್ಟೆಂಟ್. ಸೋಪ್ನ ದಯವಿಟ್ಟು ಯೂಸ್ ಮಾಡಬೇಡಿ. ಯಾಕಂದರೆ ಫೇಸ್ ವಾಶ್ ಇರೋದೇ ನಮ್ಮ ಮುಖದ ತ್ವಚೆಯನ್ನು ಕ್ಲೆನ್ಸ್ ಮಾಡೋದಕ್ಕೆ. ಸೊ ಅದನ್ನು ಮಾತ್ರ ಯೂಸ್ ಮಾಡಿ. ನಾನು ಹಲವಾರು ಬ್ರ್ಯಾಂಡ್ನ ಫೇಸ್ ವಾಶ್ ಟ್ರೈ ಮಾಡಿದ್ದೀನಿ. ನಿವ್ಯಾ ಟ್ರೈ ಮಾಡಿದ್ದೀನಿ, ಪಾಂಡ್ಸ್ ಟ್ರೈ ಮಾಡಿದ್ದೀನಿ. ಇದೀಗ ನಾನು ಯೂಸ್ ಮಾಡ್ತಾ ಇರೋದು ಡರ್ಮಾವ್ಯೂ ಅವರದ್ದು ಹೈಡ್ರಾ ಕ್ಲೆನ್ಸರ್. ಇದು ಆಸ್ಟ್ರೇಲಿಯಾ ಬ್ರ್ಯಾಂಡ್. ಇಲ್ಲಿ ಒಂದು ರೂಲ್ಸ್ ಬರೆದಿದ್ದಾರೆ. ಅಂದರೆ ಹೇಳಿದ್ದಾರೆ, ಇದನ್ನು 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಸ್ಟೋರ್ ಮಾಡಬೇಕು ಅಂತ. ಸೊ ಜಾಸ್ತಿ ಬಿಸಿಲಿದ್ದಾಗ ನೀವು ಸ್ವಲ್ಪ ಕೂಲ್ ಏರಿಯಾದಲ್ಲಿ ಸ್ಟೋರ್ ಮಾಡಿದ್ರೆ ಒಳ್ಳೆಯದು. ಇದನ್ನು ಯೂಸ್ ಮಾಡೋ ಮುಂಚೆ ಈ ಥರ ಶೇಕ್ ಮಾಡಬೇಕು. ಬಿಕಾಸ್ ಜಾಸ್ತಿ ಬಿಸಿಲಿದ್ದಾಗ ತುಂಬ ಲಿಕ್ವಿಡಿ ಅನಿಸುತ್ತಲ್ಲ. ಸೊ ಇದನ್ನು ಇವಾಗ ತೆಗೆದು ನಾನು ಹಾಕ್ತಾ ಇದ್ದೀನಿ. ಸಾಕು, ಅಷ್ಟೇ ಕ್ವಾಂಟಿಟಿ ಹಾಕಿದ್ರೆ ಸಾಕು. ನೀವು ಜಾಸ್ತಿ ಮೇಕಪ್ ಮಾಡ್ತೀರಾ ಅಂದರೆ, ಹೊರಗಡೆ ಹೋಗಿ ಬರ್ತೀರಾ ಅಂದರೆ, ಮನೆಯಲ್ಲೇ ಇರ್ತೀರಾ ಅಂದರೆ, ಸ್ನಾನ ಆದಮೇಲೆ ರಾತ್ರಿ ಫೇಸ್ನ ಕ್ಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ನಾನು ಹೆಂಗೆ ಕ್ಲೆನ್ಸ್ ಮಾಡೋದು ಅಂತ. ಸೊ ನನ್ನ ಮುಖದಲ್ಲಿ ಆಲ್ರೆಡಿ ಆ್ಯಕ್ಚುಲಿ ನೀರಿದೆ ಸ್ವಲ್ಪ. ಸೊ ಡರ್ಮಾವ್ಯೂ ಅವರ ಹೈಡ್ರಾ ಕ್ಲೆನ್ಸರ್ ಏನಿದೆ ನೋಡಿ, ಇದರಲ್ಲಿ ಓಟ್ ಮೀಲ್ ಕೂಡ ಇದೆ. ಹಾಗೆಯೇ ಇದು ಎಲ್ಲ ಸ್ಕಿನ್ ಟೈಪ್ಗೂ ಆಗುತ್ತೆ. ನಂದು ಡ್ರೈ ಸ್ಕಿನ್, ಈವನ್ ಸೆನ್ಸಿಟಿವ್ ಸ್ಕಿನ್ ಟೈಪ್ಗೂ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್, ನಾನು ಫೇಸ್ ಕ್ಲೆನ್ಸ್ ಮಾಡಿದ್ಮೇಲೆ ಬೆಳಿಗ್ಗೆ ಮಾಯ್ಶ್ಚರೈಸರ್ನ ಹಚ್ತೀನಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಎಂಟೈರ್ ಬಾಡಿಗೆ ಮಾಯ್ಶ್ಚರೈಸರ್ ಹಚ್ಚಿದ್ದಾಯಿತು. ನಾನು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ನಿವ್ಯಾ ಅವ್ರದ್ದು ಯೂಸ್ ಮಾಡ್ತೀನಿ. ಇದು ಬಾಡಿ ಶಾಪ್ ಇವ್ರದ್ದು ಯೂಸ್ ಮಾಡ್ತೀನಿ. ಬ್ಯೂಟಿಫುಲ್ ಸ್ಮೆಲ್ ಇದೆ ಗೊತ್ತಾ, ಸಖತ್ತಾಗಿದೆ. ಆ್ಯಂಡ್ ಇದು ಓಲೆ ಅವ್ರದ್ದು ಮಾಯ್ಶ್ಚರೈಸಿಂಗ್ ಕ್ರೀಮ್, ಇದನ್ನು ಯೂಸ್ ಮಾಡ್ತೀನಿ. ಇದನ್ನು ಮೋಸ್ಟ್ಲಿ ನಾನು ಫೇಸ್ಗೆ ಮಾತ್ರ ಯೂಸ್ ಮಾಡ್ತೀನಿ. ಇತ್ತೀಚೆಗೆ ನಾನು ಯೂಸ್ ಮಾಡ್ತಾ ಇರೋದು ನ್ಯೂಟ್ರಿ ಡರ್ಮ್ ಅವರದ್ದು ಮಾಯ್ಶ್ಚರೈಸಿಂಗ್ ಲೋಷನ್. ಇದು ವೈಟಮಿನ್ ಇ ಬೇರೆ ಇದೆ ಇದರಲ್ಲಿ ಡ್ರೈ ಸ್ಕಿನ್ ಇದ್ದವ್ರಿಗೆ ತುಂಬಾ ಒಳ್ಳೆಯದು. ತುಂಬಾ ಸಾಫ್ಟ್ ಆಗಿದೆ, ಸ್ಕಿನ್ನ ಸೂದಿಂಗ್ ಆಗಿಡುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, ಇದರಲ್ಲಿ ನಿಮಗೆ ಗ್ರೀಸಿ ಎಫೆಕ್ಟ್ ಬರಲ್ಲ. ಕೆಲವೊಂದು ಮಾಯ್ಶ್ಚರೈಸರ್ ಹಚ್ಚಿದಾಗ ಒಂದು ಸ್ವಲ್ಪ ಅಂಟಂಟ್ ಇರುತ್ತಲ್ಲ, ಆ ಥರ ಎಲ್ಲ ಆಗಲ್ಲ. ಇದು ಕೂಡ ಆಸ್ಟ್ರೇಲಿಯಾ ಬೇಸ್ಡ್ ಬ್ರ್ಯಾಂಡ್. ಸೊ ಇದನ್ನು ಒಂದ್ಸತಿ ಆದರೂ ಟ್ರೈ ಮಾಡಿ. ಸೊ ಸ್ವಲ್ಪ ನ್ಯೂಟ್ರಿ ಡರ್ಮ್ ಅವರ ಬಾಡಿ ಲೋಷನ್ನ ತಗೊಂಡು ಈ ಥರ ಕೈಗೆ ಹಾಕ್ತೀನಿ. ಸೊ ಇದನ್ನು ಇವಾಗ ಫೇಸಿಗೆ ಡ್ಯಾಬ್ ಮಾಡ್ತೀನಿ. ಹಾಗೆ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ. ಯಾವುದು ಇಷ್ಟ ಆಗುತ್ತೆ ನನಗೆ ಆ ದಿನ ಆ ಥರದ ಲೋಷನ್ ಹಚ್ಕೋತೀನಿ ನಾನು. ಸೊ ಅದೇ ಬ್ರ್ಯಾಂಡ್ ಬೇಕು, ಇದೇ ಬ್ರ್ಯಾಂಡ್ ಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಕೈಯಲ್ಲಿ ಏನಾದರೂ ಸ್ವಲ್ಪ ಉಳಿದಿರುತ್ತಲ್ಲ, ಅದನ್ನು ಹೀಗೆ ರಬ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಥಿಂಗ್, ವೆರಿ ಇಂಪಾರ್ಟೆಂಟ್, ಇದನ್ನು ಯಾರೂ ಸ್ಕಿಪ್ ಮಾಡೋದೇ ಬೇಡ. ಎಲ್ಲರೂ ಹೇಳ್ತಾರೆ ಇದನ್ನು ಸನ್ಸ್ಕ್ರೀನ್. ಸೊ ನಾನು ಹಲವಾರು ಬ್ರ್ಯಾಂಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಬಯೋಟಿಕ್ ಅವರ ಸನ್ಸ್ಕ್ರೀನ್ ಇದೆ, ಇಲ್ಲಿ ಲೋಟಸ್ ಅವರ ಸನ್ಸ್ಕ್ರೀನ್ ಇದೆ, ಇದು ಅನ್ಸೋಲಾರ್ ಅವರ ಸನ್ಸ್ಕ್ರೀನ್ ಇದೆ, ಇದು SPF 60, ಲೋಟಸ್ ಅವ್ರದ್ದು SPF 100 ಮೇಲೆ, ಬಯೋಟಿಕ್ ಅವ್ರದ್ದು SPF 50 ಮೇಲಿದೆ.
ಯಾವತ್ತೂ ಸನ್ಸ್ಕ್ರೀನ್ SPF 30 ಮೇಲೆ ಆದರೂ ಮಿನಿಮಮ್ ಇರಲೇಬೇಕು. SPF 50 ಮೇಲೆ ಇದ್ರೆ ಜಾಸ್ತಿ ಪ್ರೊಟೆಕ್ಷನ್ ಸಿಗುತ್ತೆ. ಅದು ಬೇರೆ ಇವಾಗ ಉಡುಪಿನಲ್ಲಿ ತುಂಬ ಶೆಕೆ ಅಲ್ವಾ, ಸೊ ನಾನು SPF 100+ ಯೂಸ್ ಮಾಡ್ತೀನಿ ಹೊರಗಡೆ ಹೋಗಬೇಕಾದ್ರೆ. ಬಟ್ ಇವತ್ತು ಮನೆಯಲ್ಲೇ ಇದ್ದೀನಲ್ಲ, ಸೊ ಬಯೋಟೆಕ್ ಅವ್ರದ್ದು ಯೂಸ್ ಮಾಡ್ತೀನಿ. ಇವ್ರ ಸನ್ಸ್ಕ್ರೀನು ಹಾಗೆ ತುಂಬ ಚೆನ್ನಾಗಿದೆ. ಲೋಷನ್ ಅಲ್ಲಿ ಬೇಕಿದ್ರೆ ಕಂಜೂಸ್ಗಿರಿ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿದ್ರು ಪರವಾಗಿಲ್ಲ, ಬಟ್ ಸನ್ಸ್ಕ್ರೀನ್ ಮಾತ್ರ ಚೆನ್ನಾಗಿ ಜನರಸ್ ಆಗಿ ಹಾಕಬೇಕು. ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೀವು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ, ಯಾವ ಬಾಡಿ ಲೋಷನ್ ಯೂಸ್ ಮಾಡ್ತೀರಾ, ಆ್ಯಂಡ್ ನಿಮ್ದು ಯಾವ ಸ್ಕಿನ್ ಟೈಪ್ ಇದೆ. ನಂದು ನಾರ್ಮಲ್ ಟು ಡ್ರೈ ಸ್ಕಿನ್ ಟೈಪ್ ಅಂತಲೇ ಹೇಳ್ಬೋದು. ಸೊ ನಾನು ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತೀನಿ. ನಮ್ಮ ಬಾಡಿನಲ್ಲಿ ಜಾಸ್ತಿ ಎಕ್ಸ್ಪೋಸ್ ಆಗೋದಂದ್ರೆ ಮುಖ ಮತ್ತು ಕೈಗಳು ಅಲ್ವಾ. ಸೊ ಹಾಗಾಗಿ ಇಲ್ಲಿಗೂ ನೀವು ಸನ್ಸ್ಕ್ರೀನ್ ಹಾಕಲೇಬೇಕು, ಇಲ್ಲಾಂದ್ರೆ ಮುಖ ಒಂದು ಕಲರ್ ಕೈ ಒಂದು ಕಲರ್ ಅಂತ ಕಾಣಿಸುತ್ತೆ. ಸೊ ಮಿಸ್ ಮಾಡದೆ ಎಲ್ಲ ಕಡೆಗೂ ಸನ್ಸ್ಕ್ರೀನ್ನ ಹಚ್ಚಿ. ಸನ್ಸ್ಕ್ರೀನ್ ಕೂಡ ಆಯಿತು. ಇದೀಗ ನೆಕ್ಸ್ಟ್ ಸ್ಟೆಪ್ ನಾನು ಏನು ಮಾಡ್ತೀನಿ ಅಂದರೆ ಲಿಪ್ ಬಾಮ್ ಹಚ್ತೀನಿ. ನಾವು ಎಲ್ಲದನ್ನ ಚೆನ್ನಾಗಿ ನೋಡ್ಕೋತೀವಿ, ಬಟ್ ಲಿಪ್ಸ್ನ ಹಾಗೆ ಡ್ರೈ ಆಗೋದಕ್ಕೆ ಬಿಡ್ತೀವಿ. ಅದು ಮಾಡಲೇಬಾರ್ದು. ನಾನು ಲಿಪ್ ಬಾಮ್ ಯಾವಾಗಲೂ ನನ್ನ ಬ್ಯಾಗಲ್ಲಿ ಇಟ್ಟಿರ್ತೀನಿ, ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್ ಅಲ್ವಾ. ಮಾಮೂಲಿ ಲಿಪ್ ಬಾಮ್ ಇದೆ, ನಿವ್ಯಾದವ್ರದ್ದಿದೆ, ವಾದಿ ಹರ್ಬಲ್ಸ್ ಅವ್ರ ಲಿಪ್ ಬಾಮ್ ಇದೆ, ಲ್ಯಾಕ್ಮೆ ಅವ್ರದ್ದಿದೆ. ಸೊ ಇವತ್ತು ಲ್ಯಾಕ್ಮೆ ಅವರ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಚೆರಿ ಫ್ಲೇವರಲ್ಲಿದೆ. ನೋಡಿದ್ರಲ್ಲ, ಇದು ನನ್ನ ನ್ಯಾಚುರಲ್ ಫೇಸ್ ಆ್ಯಂಡ್ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಯಾವ ರೀತಿನಲ್ಲಿ ಇರುತ್ತೆ ಅಂತ. ಇಷ್ಟೇ ಮಾಡೋದು ನಾನು. ಒಂದು ಫೇಸ್ ವಾಶ್, ಒಂದು ಮಾಯ್ಶ್ಚರೈಸರ್, ಅದ್ರ ಮೇಲೆ ಸನ್ಸ್ಕ್ರೀನ್, ಹಾಗೆಯೇ ಲಿಪ್ ಬಾಮ್. ಅದು ಬಿಟ್ಟರೆ ಜಾಸ್ತಿ ಏನು ಯೂಸ್ ಮಾಡಲ್ಲ. ಇನ್ನು ಟೀನೇಜರ್ಸ್, ನಿಮಗೆ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ರಿ. ನಾನು ಕಾಲೇಜ್ಗೆ ಹೋಗ್ತಾ ಇರಬೇಕಾದ್ರೆ, ಸ್ಕೂಲ್ಗೆ ಹೋಗ್ತಾ ಇದ್ರೆ ಏನೂ ಮಾಡ್ತಾ ಇರಲಿಲ್ಲ. ಆವಾಗ ಇನ್ನು ತುಂಬ ಹಳೇದಲ್ವಾ, ನಾನು ಬರೀ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೆ. ಸೊ ನಿಮಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಯಾವುದಾದ್ರೂ ಮೈಲ್ಡ್ ಆಗಿರೋ ಫೇಸ್ ವಾಶ್ ಯೂಸ್ ಮಾಡಿ, ಯಾವುದಾದ್ರೂ ಮೈಲ್ಡ್ ಆಗಿರೋ ಮಾಯ್ಶ್ಚರೈಸರ್ ಯೂಸ್ ಮಾಡಿ. ನೀವು ಈ ಬ್ರ್ಯಾಂಡ್ಸು ಯೂಸ್ ಮಾಡ್ಬೋದು. ಹಾಗೆಯೇ ಸನ್ಸ್ಕ್ರೀನ್ನ ಕಂಪಲ್ಸರಿ ನೀವು ಯೂಸ್ ಮಾಡಬೇಕು, ಬಿಕಾಸ್ ಸ್ಕೂಲ್ಗೆ ಹೋಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಸೊ ಜಾಸ್ತಿ ಟ್ಯಾನ್ ಆಗ್ತೀರಾ ನೀವೆಲ್ಲರೂ. ಸೊ ಇದಿಷ್ಟೇ ನಾನು ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಬೇರೆ ರುಟೀನ್ ಅವಶ್ಯಕತೆ ಇಲ್ಲವೇ ಇಲ್ಲ, ಬಿಕಾಸ್ ಇನ್ನು ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾ ಯಂಗ್ ಯೂತ್ಫುಲ್ ಸ್ಕಿನ್ ಆಗಿರುತ್ತೆ. ಸೊ ಜಾಸ್ತಿ ಪ್ರಾಡಕ್ಟ್ಸ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ. ಆಲ್ವೇಸ್ ಕೀಪ್ ಯೋರ್ ಸೆಲ್ಫ್ ಸೇಫ್ ಅಂತ ಹೇಳ್ತಾ, ಇದೀಗ ಎಡಿಟಿಂಗ್ ಮಾಡಬೇಕು, ತುಂಬ ಕೆಲಸ ಇದೆ. ಅದಾದಮೇಲೆ ಶೂಟಿಗೆ ರೆಡಿ ಆಗಬೇಕು. ಇವತ್ತು ವಿಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬಾಯ್. ನಾನು ಯೂಸ್ ಮಾಡುವ ಡೈಲಿ ಪ್ರಾಡಕ್ಟ್ಸ್ನ ಸ್ವಲ್ಪ ಕ್ಲೋಸಪ್ ಶಾಟ್ ತೋರಿಸ್ತಾ ಇದ್ದೀನಿ. ಇಷ್ಟೊಂದೆಲ್ಲ ಒಂದೇ ದಿನ ಯೂಸ್ ಮಾಡಲ್ಲ. ಸನ್ಸ್ಕ್ರೀನ್ 2-3 ಕಾಣಿಸ್ತಾ ಇದೆ ಅಲ್ಲಿ, ಬಾಡಿ ಲೋಷನ್ಸ್ 2-3 ಇದೆ, ಸೊ ಲಿಪ್ ಬಾಮ್ ಇದೆ, ಫೇಸ್ ವಾಶ್ ಇದೆ. ಸೊ ನೋಡಿದ್ರಲ್ಲ ನನ್ನ ಮಾರ್ನಿಂಗ್ ರುಟೀನ್ ಹೇಗಿತ್ತು ಅಂತ. ಸ್ವಲ್ಪ ಆರಾಮದಲ್ಲಿ ಎದ್ದು, ಸಂಡೇ ಆಗಿರೋದ್ರಿಂದ ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಿಮಗೆ ಸ್ಕಿನ್ ಕೇರ್ ರುಟೀನ್ ಬಗ್ಗೆನೂ ತಿಳಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ಅನ್ಕೊಂಡ್ರೆ, ನಾನು ಹೇಳಿದ್ನಲ್ಲ ಆವಾಗಲೇ ಇದಾದ್ಮೇಲೆ ಶೂಟಿಂಗ್ ಇದೆ, ವಿಡಿಯೋ ಶೂಟಿಂಗ್ ಇದೆ ಅಂತ. ಸೊ ಅದಕ್ಕೆ ರೆಡಿ ಆಗಿದ್ದೀನಿ. ಈ ವಿಡಿಯೋ ಇದಕ್ಕೂ ಮುಂಚೆ ಬರ್ಬೋದು, ಇದಾದ್ಮೇಲೂ ಬರ್ಬೋದು. ಎನಿವೇಸ್, ಲಾಟ್ಸ್ ಆಫ್ ಲವ್. ಬಾಯ್.